ഭക്ഷണം കൊടുത്തതിന് ശേഷം മാത്രമേ നീ ഭക്ഷണം കഴിക്കാൻ പാടുള്ളൂ എന്നാണ് നബി പറഞ്ഞത്. ಕಾಸರಗೋಡು ಬ್ಲಾಕ್ ಪಂಚಾಯತ್ ಆಡಳಿತ ಸಮಿತಿ ಆಯೋಜಿಸಿದ ಇಫ್ತಾರ್ ಸ್ನೇಹ ಆತಿಥ್ಯ. ಕಾಸರಗೋಡು ಬ್ಲಾಕ್ ಪಂಚಾಯತ್ ಆಡಳಿತ ಸಮಿತಿ ಪಂಚಾಯತ್ ಆವರಣದಲ್ಲಿ ಆಯೋಜಿಸಿದ್ದ ಇಫ್ತಾರ್ ಸ್ನೇಹ ಆತಿಥ್ಯದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರ ಉಪಸ್ಥಿತಿಯಿಂದ ಗಮನಾರ್ಹವಾಗಿ ನಡೆಯಿತು. ಇಂತಹ ಕೂಟಗಳು ಸಮಾಜದಲ್ಲಿ ಸೌಹಾರ್ದ ಮತ್ತು ಸ್ನೇಹವನ್ನು ಬೆಳೆಸಲು ಇಂದಿನ ಕಾಲದಲ್ಲಿ ಬಹಳ ಮಹತ್ವದ್ದಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಂಎಲ್ಎ ಎನ್ಎ ನೆಲ್ಲಿಕುನ್ನು ಅವರು ಹೇಳಿದರು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಕೆ ಅಬ್ದುಲ್ಲಾ ಕುಂಜಿ ಚೇರ್ಕಳ ಅಧ್ಯಕ್ಷತೆ ವಹಿಸಿದ್ದರು. ಅಭಿವೃದ್ಧಿ ಕಾರ್ಯಗಳ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ಕಾರ್ಲಾ ಸ್ವಾಗತಿಸಿದರು. ಕಲ್ಲಟ್ರ ಮಹೀನ್ ಆಜಿ, ಎ ಅಬ್ದುಲ್ ರಹಿಮಾನ್, ನಿವೃತ್ತ ಅಡಿಷನಲ್ ಎಸ್ಪಿ ಟಿಪಿ ರಂಜಿತ್, ಡಿವೈಎಸ್ಪಿ ಸಿಬಿ ಥೋಮಸ್, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಮೋದ್, ಮುನೀರ್ ಹಾಜಿ, ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ಗಳಾದ ದಾಮೋದರನ್ ಮತ್ತು ಫಿರೋಜ್, ಅಡ್ವೊಕೇಟ್ ಜಮಾಲ್, ಅಡ್ವೊಕೇಟ್ ಗೋವಿಂದನ್ ನಾಯರ್, ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಉಷಾ ಅರ್ಜುನ್, ಚೆಮ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಯಿಷಾ ಅಬುಬಾಕರ್, ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮೊಯ್ದು ಗೋಳಿಯಡ್ಕ, ಮರಿಯಾ ಮಹೀನ್, ಕುಂಬಳೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಕೆ ಆರಿಫ್ ಮೊದಲಾದವರು ಮಾತನಾಡಿದರು. ಬಿಡಿಒ ಜಾನ್ ಡಿಕ್ರೋಸ್ ಧನ್ಯವಾದ ಅರ್ಪಿಸಿದರು. ഞാൻ ആലോചിക്കുന്നത് 10-24 വർഷം സർവീസ് കഴിഞ്ഞ് തിരിഞ്ഞു നോക്കുമ്പോൾ എൻ്റെ സ്വത്തും സമ്പാദ്യവും എന്ന് പറയുന്നത് ഒരുപാട് സൗഹൃദങ്ങളാണ്. എവിടെ കണ്ടാലും നമ്മളെ ചിരിക്കാനും നമ്മളോട് സംസാരിക്കാനും നമ്മളെ ഒരു ആപത്തിന്റെ സമയത്ത് നമ്മുടെ കൈ പിടിക്കാനൊക്കെ പറ്റിയ രീതിയിലുള്ള സൗഹൃദങ്ങൾ ഉണ്ടാക്കിയെടുക്കുക എന്നുള്ള ഒരു അനുഗ്രഹം കാസർഗോഡ് ജില്ലയിൽ നിന്ന് എനിക്ക് ലഭിച്ചിട്ടുണ്ട്. ചെയ്യുന്ന ചില നിഷ്കാമമായ പ്രവർത്തനങ്ങളുണ്ട്, പരിചരണങ്ങളുണ്ട്. ഇപ്പം ജനഹൃദയങ്ങളിൽ നിങ്ങളെപ്പോലത്തെ ആളുകൾ തന്നെയാണ് ഈ ജനങ്ങളെ ഈ സമൂഹത്തോട് അല്ലെങ്കിൽ മനുഷ്യനെ തമ്മിൽ മാനസികമായി അടുപ്പിച്ചു നിർത്തുന്ന വലിയ ശക്തി എന്നാണ് എനിക്ക് തോന്നുന്നത്.